ವಿಘ್ನೇಶ್ವರ ದೇವರನ್ನು ತುಂಬುದಿಕ್ಕಿಡಿಯುವುದು ಮಾಗಡ ಕಾತೊಂದು ಮತ್ತೊಂದಿನ ಕಾಶಿ ದುಬೈದ ಉಲ್ಲಾಗ ತರದಗ್ಗಾದು ಅಪ್ಪೆ ಉಳ್ಳಾದನ್ನು ತುಂಬುದಿಕ್ಕಿಡಿದು ಒಂದು ಸ್ಥಳನಾಗಲು ಸುಗಿತ್ತೊಂದು ಅನಾದಿ ಕಾಲದ ಕಟ್ಟು ಪೂರ್ವಕಾಲದ ಪದ್ಧತಿ ಪ್ರಕಾರ ಪಯ್ಯಾರ ಬರ್ಮಾಂಡ ಮನ್ನಡೆ ಪೂರ್ವಡು ಕೊಡಿಕೊಂಡಂತೆ ಜೈವಜುಮಾದಿ ಬಂಟರ ಸನ್ನಿಧಾನಗಳು ಮನಸ್ಥಾನ ಕ್ರಮ ಪತ್ರ ಸಮಸ್ತೆ ಇದ್ದದ್ದು ಪ್ರಾರ್ಥನೆ ಜೈವಜುಮಾದಿ ದೇವಜುಮಾದೆ ಮೆತ್ತು ಮೇಮಣ್ಣಾಡು ಅಗ್ನಿಗುಂಡಾಡು ಧೂಮ್ರಾಸದಂತ ಕುಮಾರಾಡು ಮೆತ್ತಗ ಬಣ್ಣ ರೂಪ ತಿರ್ತಗಾಡು ರೂಪನ ಧಾರಣವಂತೊಂದು ಧೂಮ್ರಾಸನಾಥ ಮಂತ್ರಿ ಪಕ್ಕ ಪಂಚದ ಬಡವ ಮಾದವಾದಿಲ ಕಟ್ಟ ವರ್ಗಾಲ ಅಧ್ಯಾಪನ ಸಮಯ ಸಂದರ್ಭಡು ಎಡಬಲಾಯುಧರು ಸರಬಲ ದೀಪ ಒಂದು ಸರಬಲಾಯುಧರು ಎಡಬಲ ದೀಪ ಒಂದು ಶಾಂತಿ ಮಂಜಾಯುರು ಮಾಯ ಪ್ರಮಾಣ ಒಂದು ತುಳುವನಾಡು ಪರಶುರಾಮನ ಸಿದ್ಧಿ ಕನ್ನಡ ಜಿಲ್ಲೆಗೆ ಅಪೇಕ್ಷೆ ಮಾಡೊಂದು ಶಂಕರಾಜ್ಯರು ಬೈಲ ಚಾವಡಿ ಬೈಲ ಬಡೂರು ಮನೆ ಬಂದು ಬರ್ತದೆ ಹಲವಾರು ಕೋಟಿ ಧರ್ಮಸ್ಥಾಪನೆ ಕೊಡುವ ಮೈರಾದಿಗೆ ಒಳಗ ಬಂದು ಹಲವಾರು ಕೋಟಿ ಕೆಲವಾರು ಮುಂಚೂರು ಮಾಯಣ ದೀಪ ಒಂದು ಉಲ್ಲೇನಪ್ಪಡೆ ಉಳ್ಳಾದಿನ ಸಾವಧಿನ ಬಡಿದೊಂದು ಈ ಬರ್ಪಾಡಿದ ಪಂಚವರ್ಣದ ಬಂದೆ ನಾಗನಡ ದರ್ಪ ಇಡಾಂಕಾರವನ್ನು ನಿಂಗೆತ್ತಿ ದೊಡ್ಡ ಕೆತ್ತಿತ್ತಿನ ದೇವತಾನೆ ಏನಿಗೆ ಬರ್ತದೆ ಗಜಪಾಡುದು ನಿಜ ಒಂದು ತಿಗಲಾಗ ಭೋಗ ಪಂಚಪರ್ವ ಹೋಮನ ಬೆಳಗ್ಗೆ ಮಾಯ ಎಡೆ ಬರ್ಬೋದು ಬರ್ತದೆ ಮನನ ಸಾಧ್ಯ ಅವಳ ವಚ್ಚ ಬಂದಿದ್ದ ದೇವರ ಕಟ್ಟಿದ ಪೂತ್ರಂಜಿನ ಬರ್ತಡು ಪರವೂರ ಮಾರಿ ಮುತ್ತಗಡನೆ ಮೀನಿಡ ಜಲಗಂಧ ಮನ್ಮ ಒಂದು ಒತ್ತಾಯನೊಂದಲ ಗರ್ಭಾಯ ಮುಗಮೂರ್ತಿ ಅಮೆ ಪ್ರಕಾರ ನೀನಗಳ ಮದಿನ ದರ್ದಿನಾರ ನೀಡು ಹೆಚ್ಚಿಗಳ ಯಾರು ವಿರುಪರ ದೇವಜು ಮಾಜು ಮಾರಿ ಬಂಡ ಇತ್ತಿನ ತೆರವುಲ ಮಾಡ್ತಾರೆ ಗಮತನ್ನೇ ವೈದಿಕಾಲದ ಬಂದೋಡ್ದು ಮಣ್ಣದ ಮಾತ್ಮಾಡ್ದು ಕುಟುಂಬದ ಭಕ್ತಿ ಹಿಡ್ದು ಗ್ರಾಮದ ಅಪೇಕ್ಷೆ ಹಿಡ್ದು ದೇವಜು ಮಾದಿ ಬಂಡೆ 14 ಗಂಟಲ ಮಾಯಗಾರಲು 14 ಗಂಟಲ ಉದಯ ಮಾಯ ಪರಿಪೂರ್ಣ ಬರ್ತದೆ ಕಟ್ಲಿನ